ಕಾಣಿಯೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದೋಲ್ಪಾಡಿಯಲ್ಲಿ ದಲಿತ ಮಹಿಳೆಯ ಮಾನಭಂಗ ಯತ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂತ್ರಸ್ತೆಯ ಮನೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಭೇಟಿ ನೀಡಿ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಸುದ್ದಿಯೊಂದಿಗೆ ಮಾತನಾಡಿದ ಶೋಭಾ ಕರಂದ್ಲಾಜೆ ಅವರು, ಹೆಚ್ಚಾಗಿ ಗ್ರಾಮೀಣ ಭಾಗದಲ್ಲಿ ಒಂಟಿ ಮನೆಗಳೇ ಹೆಚ್ಚಿದ್ದು, ಮಹಿಳೆಯರು ಮನೆಯಲ್ಲಿರುತ್ತಿದ್ದು, ಮೊನ್ನೆ ಅತ್ಯಾಚಾರ ಯತ್ನ ಪ್ರಕರಣ ಮಹಿಳೆಯರಲ್ಲಿ ಭಯ ಹುಟ್ಟಿಸುವಂತಿದೆ ಎಂದು ಮಹಿಳೆಯರು ಆತಂಕ ವ್ಯಕ್ತಪಡಿಸಿದ್ದು, ಬೆಡ್ಶೀಟ್ ಮಾರಾಟದ ನೆಪದಲ್ಲಿ ಮನೆಯೊಳಗೆ ನುಗ್ಗಿ ಮಹಿಳೆಯ ಕೈ ಹಿಡಿದು ಎಳೆದು ಮಾನಭಂಗ ಯತ್ನ ನಡೆಸಿರುವುದು ಭಯ ಹುಟ್ಟಿಸುವಂತಿದೆ ಎಂದರು. ನಮ್ಮೂರಿಗೆ ಹತ್ತಿರ ಇರುವಂಥ ಒಂದು ಗ್ರಾಮ ಇದು. ನಾವೆಲ್ಲರೂ ಕೂಡ ಮಲೆನಾಡಿನ ಊರಿನಲ್ಲಿ ಬದುಕುವಂಥವರು, ಒಂಟಿ ಮನೆಗಳಲ್ಲಿ ವಾಸ ಮಾಡುವಂಥವ್ರು. ಹತ್ತಿರದಲ್ಲಿ ಯಾವುದೇ ಮನೆಗಳಿಲ್ಲ. ಇಲ್ಲಿ ಯಾರೇ ಹೊರಗಿನವರು ಬಂದರೂ ಕೂಡ ಯಾರು ಬಂದಿದ್ದಾರೆ ಅಂತ ಗೊತ್ತಾಗಲ್ಲ. ಕಳೆದ ವಾರ ನಡೆದಂಥ ಘಟನೆ ನಮಗೆಲ್ಲ ಭಯ ಹುಟ್ಟಿಸಿದೆ. ಈ ಭಾಗದ ಜನಕ್ಕೆ, ನಮ್ಮ ಹೆಣ್ಮಕ್ಳು ಇಲ್ಲಿ ನಿಂತವರೇ ಹೇಳ್ತಾ ಇದ್ದಾರೆ, ಒಂಟಿಯಾಗಿ ಹೇಗೆ ಇರೋದು ಮತ್ತು ಒಂಟಿಯಾಗಿ ಹೇಗೆ ನಡೆಯೋದು ದಾರಿ ಅನ್ನುವಂಥದ್ದು. ಈ ಮನೆಗೆ ಬಂದು ಬೆಡ್ಶೀಟ್ ಮಾಡುವಂಥ ನೆಪದಲ್ಲಿ ಮನೆಯ ಒಳಗೆ ಹೋಗಿಕೊಂಡು ಮನೆಯ ಒಳಗೆ ಬೆಡ್ಶೀಟ್ ತೋರಿಸುವಂಥ ನೆಪದಲ್ಲಿ ಇಲ್ಲಿರುವಂಥ ತಾಯಿಯ ಕೈ ಹಿಡಿದು ಎಳೆದು ಅಸಭ್ಯವಾಗಿ ವರ್ತನೆ ಮಾಡಿರುವಂಥದ್ದು, ಮಾನಭಂಗಕ್ಕೆ ಪ್ರಯತ್ನ ಮಾಡಿರುವಂಥದ್ದು ನಮ್ಮೆಲ್ಲರಿಗೆ ಕೂಡ ಭಯ ಹುಟ್ಟಿಸಿದೆ, ದುಃಖ ತಂದಿದೆ ಮತ್ತು ಈ ಭಾಗದ ಜನಕ್ಕೆ ಆಕ್ರೋಶ ಬಂದಿದೆ. ದಾರಿಯಲ್ಲಿ ಆ ಹೆಣ್ಮಗಳು ಕಿರಿಚಿಕೊಂಡಿದ್ದಕ್ಕೆ ಪಕ್ಕದಲ್ಲೇ ಇರುವಂಥ ಮನೆಯ ಹೆಂಗಸು ಇಲ್ಲಿ ದನ ಕಟ್ಟಕ್ಕೆ ಬಂದವರಿಗೆ ಕಿರಿಚಿದ್ದು ಯಾಕೆ ಕಿರಿಸಿದ್ದಾಳೆ ಅನ್ನುವಂಥದ್ದನ್ನು ಕೇಳಿಕೊಂಡು ಈ ಮನೆಗೆ ಬಂದಾಗ ಅವರು ಓಡೋಗಿದ್ದಾರೆ. ಅದರಲ್ಲಿ ಇಬ್ಬರಿರುವಂಥ ಗಂಡಸರು ಕಾರಲ್ಲಿ ಓಡೋಗುವಂಥ ಸಂದರ್ಭದಲ್ಲಿ ನಮ್ಮೂರಿನ ಜನ ಅವರನ್ನು ಹಿಡಿದಾಕಿದ್ರು. ಮುಂದೆ ಇವತ್ತು ಅದು ರಾಜಕೀಯ ಘಟನೆಗಳನ್ನು ಮತ್ತು ಧರ್ಮದ ಮಧ್ಯೆ ಇದನ್ನು ಗೊಂದಲ ಸೃಷ್ಟಿ ಮಾಡುವಂಥ ಒಂದು ವ್ಯವಸ್ಥಿತ ಪ್ರಯತ್ನವನ್ನು ಕೂಡ ಇಲ್ಲಿರುವಂಥ SDPI ಅಥವಾ ಹಳೆಯ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವರು ಮಾಡ್ತಾ ಇದ್ದಾರೆ. ನನಗೆ ಅನಿಸುತ್ತೆ, ಇಂಥ ಮಾನಭಂಗದ ಪ್ರಕರಣವನ್ನು ಹಳ್ಳಿಯಲ್ಲಿ ಬಂದು ಹೆಣ್ಮಕ್ಳಿಗೆ, ಅದು ಕೂಡ ಪರಿಷ್ಠ ಜಾತಿಯ ಒಂದು ಹೆಣ್ಮಗಳಿಗೆ ಈ ರೀತಿ ವರ್ತನೆ ಮಾಡಿರುವುದನ್ನು ಧರ್ಮದ ಕನ್ನಡಕದಿಂದ, ಧರ್ಮದ ಚಶ್ಮದಿಂದ ನೋಡ್ತಾರೆ ಅಂದರೆ ನಿಜವಾಗ್ಲೂ ನಮಗೆ ನೋವು ತಂದಿದೆ. ನನಗೆ ಅನಿಸುತ್ತೆ, ಯಾವುದೇ ಹೆಣ್ಮಕ್ಳಿರುವಂಥ ತಂದೆ ತಾಯಿಯಂದರು ಅಥವಾ ಅಣ್ಣ ತಮ್ಮಂದರು ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ. ಅವರೆಲ್ಲರೂ ಇದನ್ನು ಖಂಡನೆ ಮಾಡಬೇಕು, ಅಂಥವರಿಗೆ ಉಗ್ರ ಶಿಕ್ಷೆ ಆಗಬೇಕು ಅನ್ನುವಂಥದ್ದನ್ನು ಹೇಳಬೇಕು. ಅದು ಬಿಟ್ಟು ಇವತ್ತು ಅವರ ಪರವಾಗಿ ಧರಣಿ ಮಾಡ್ತೀವಿ, ಅವರ ಪರವಾಗಿ ಹೋರಾಟ ಮಾಡ್ತೀವಿ, ಅವರ ಪರವಾಗಿ ನಾವು ಬಂದ್ ಮಾಡ್ತೀವಿ, ಅವರ ಪರವಾಗಿ ನಾವು ಜಾಥಾ ತೆಗಿತೀವಿ ಅನ್ನುವಂಥದ್ದನ್ನು ಇವರು ಎಂಥ ಮಾನಸಿಕತೆಯವರು ಮತ್ತು ವ್ಯವಸ್ಥಿತವಾಗಿ ಅವರೇ ಕಲಿಸಿದ್ರ, ಇಂಥ ಸಂಘಟನೆಯವರೇ ಇಂಥ ವ್ಯಕ್ತಿಗಳನ್ನು ಹಳ್ಳಿಗಳಿಗೆ ಹೋಗಿ ಹಿಂದೂ ಪರಿಷ್ಠ ಜಾತಿ ಪರಿಷ್ಠ ವರ್ಗದ ಅಥವಾ ಹಿಂದೂ ಹೆಣ್ಣುಮಕ್ಕಳ ಮಾನಭಂಗ ಮಾಡೋಕ್ಕೆ ಕಲಿಸಿದ್ರ ಅನ್ನುವಂಥ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಕೂಡ ನಮಗೆ ಕಾಣ್ತಾ ಇದೆ. ಅದಕ್ಕಾಗಿ ಈ ಮನೆಯವರು ಹೆದರುವಂಥ ಅಗತ್ಯ ಇಲ್ಲ. ಪರಿಷ್ಠ ಜಾತಿಯ ಒಂದು ಹೆಣ್ಮಗಳವರು, ತಂದೆ ತಾಯಿ ಮಕ್ಕಳು ಕೆಲಸಕ್ಕೆ ಹೋಗಿ ಕೂಲಿಗೆ ಹೋಗಿ ಜೀವನ ಮಾಡುವಂಥ ಒಂದು ಕುಟುಂಬ ಇದು. ಅದಕ್ಕೆ ಈ ಕುಟುಂಬದ ಜೊತೆ ನಾವೆಲ್ಲರೂ ಇದ್ದೀವಿ. ಸರ್ಕಾರದ ವ್ಯವಸ್ಥೆ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಅವರು ಹೆದರುವಂಥ ಅಗತ್ಯ ಇಲ್ಲ. ಆದರೂ ಕೂಡ ಈ ಭಾಗದ ಹೆಣ್ಮಕ್ಳಿಗೆ ಇವತ್ತು ನಾವು ಕೂಡ ಇಲ್ಲಿ ಈ ಭಾಗದಲ್ಲಿ ಒಂಟಿ ಮನೆಗಳಲ್ಲಿ ಇರುವಂಥವರಿಗೆ ಎಲ್ಲರಿಗೂ ಭಯ ಹುಟ್ಟಿಸುವಂಥ ಒಂದು ಘಟನೆ ನಡೆದಿದೆ. ಅದಕ್ಕಾಗಿ ತಪ್ಪಿತಸ್ಥರಿಗೆ ತಕ್ಷಣ ಶಿಕ್ಷೆ ಆಗಬೇಕು. ಈ ಸಂದರ್ಭದಲ್ಲಿ ಕಾಣಿಯೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಲಲಿತಾ ದರ್ಕಾಸು, ಉಪಾಧ್ಯಕ್ಷ ಗಣೇಶ್ ಉತ್ತನಡ್ಕ, ಚಾರ್ವಾಕ CA ಬ್ಯಾಂಕ್ ಅಧ್ಯಕ್ಷ ಆನಂದಗೌಡ ಮೇಲ್ಮನೆ, ದೋಲ್ಪಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಆನಂದ ಬನೇರಿ, ಚಾರ್ವಾಕ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಧನಂಜಯ ಕೇನಾಜೆ, ಬಿಜೆಪಿ ಬೂತ್ ಅಧ್ಯಕ್ಷ ಬಾಲಕೃಷ್ಣ ಇಡ್ಯಡ್ಕ, ಗ್ರಾಮ ಪಂಚಾಯತ್ ಸದಸ್ಯರಾದ ದೇವಪ್ರಸಾದ್ ದೋಲ್ಪಾಡಿ, ಲೋಕಯ್ಯ ಪರವ, ತಾರನಾಥ್ ಇಡ್ಯಡ್ಕ, ಅಂಬಾಕ್ಷಿ ಕೂರೇಲು, ರಾಮನಗೌಡ ಮುಗರಂಜ, ತೇಜಕುಮಾರಿ ಉದ್ಲಡ್ಕ ಮೊದಲಾದವರು ಉಪಸ್ಥಿತರಿದ್ದರು. ನಾಟಿ ವೈದ್ಯಕೀಯ ಪದ್ಧತಿಯ ಮೂಲಕ ಅಂಗಾಂಗಗಳ ನೋವು ನಿವಾರಣಾ ಚಿಕಿತ್ಸೆ, ಡಿಸ್ಕ್ ಸೆಟ್ಟಿಂಗ್, ಪಾರ್ಶ್ವವಾಯು ಚಿಕಿತ್ಸೆ, ಫುಲ್ ಬಾಡಿ ಮಸಾಜ್, ಸಂಧಿ ನೋವು, ಕುತ್ತಿಗೆ ನೋವು, ಕೈಕಾಲು ನೋವು ಮತ್ತು ಶರೀರದ ಎಲ್ಲ ಅಂಗಾಂಗಗಳ ನೋವು ನಿವಾರಣಾ ಮಸಾಜ್, ಆಯುರ್ವೇದ ಗಿಡಮೂಲಿಕೆ ಮತ್ತು ಸ್ಥಳೀಯವಾಗಿ ತಯಾರಿಸಿದ ಎಣ್ಣೆಯಿಂದ ಮಸಾಜ್ ಮತ್ತು ಶಾಖ ನೀಡುವುದರ ಮೂಲಕ ಹಳೆಯ ನೋವನ್ನ ಗುಣಪಡಿಸಲಾಗುವುದು. ಸಮಯ ಬೆಳಗ್ಗೆ 9 ರಿಂದ ಮಧ್ಯಾಹ್ನ 1, ಸಂಜೆ 3 ರಿಂದ ರಾತ್ರಿ 8 ತನಕ. ವಿಳಾಸ ಶ್ರೀ ಲಕ್ಷ್ಮೀ ಮಸಾಜ್ ಸೆಂಟರ್, ಕೋನಡ್ಕ, ರೆಂಜಾ ಬೆಟ್ಟಂಪಾಡಿ, ಪುತ್ತೂರು. ಕಾಂಟ್ಯಾಕ್ಟ್ 6362785512 ಅಥವಾ 9481549340. ಸುದ್ದಿ ಚಾನಲ್
ಕ್ಷಣ ಕ್ಷಣದ ಸುದ್ದಿಗಾಗಿ